देवावनपदे गङ्गानो देवावने शरदे ಪಂಚಮಿಗ ಶುಭಗಳಿಗೆ ನಾಗದೇವರಿಗೆ ಪ್ರಾತಃಕಾಲದ ಪಂಚಾಮೃತ ಅಭಿಷೇಕ ಪೂಜೆ ಮಧ್ಯಾಹ್ನದ ಪುರ್ತದ ಪ್ರಸನ್ನ ಪೂಜೆ ಮಲ್ತದೆ ಸಂಧ್ಯಾಕಾಲದ ಆಶ್ಲೇಷ ಪೂಜೆ ಮಲ್ತದ್ದು ಬರ್ಪಿನಿ ಈಗಲಿಗೆ ಕೆಲವು ಮಾತ ಅನಾನುಕೂಲತ ವಾಯಿಂಚಿದ್ದಾವರ ಐನಿತ ದಿನಮಾನರು ವಿಶೇಷವಾದ ಮಧ್ಯಾಹ್ನದ ಪುರ್ತುಡೆ ಆಶ್ಲೇಷ ಮಂಡಲ ಮಧ್ಯಡು ನವಪದ ಮಂಡಲ ಮಧ್ಯಡು ನಾಗದೇವರನ್ನ ಸಂತೃಪ್ತಿಯಾದ ಮಲ್ತಿಂಚಿ ಆಶ್ಲೇಷ ಬಲಿ ಸೇವೆನ ವಾಸುಕಿ ನಾಗದೇವಿಯರು ಸಮಸ್ತ ಭಕ್ತಿಯರು ಒಟ್ಟು ಸೇರೊಂದು ಪುರ್ನಂಚಿನ ಸೇವೆಯನ್ನು ಸ್ವೀಕಾರ ಮಾಡಿಕೊಂಡು ನಾಗದೋಷ ನಾಗಬಾಧಕ ನಾಗ ಉಪದ್ರವರ್ಪಣ ಮಾತ ಪರಿಹಾರಾದ ಪ್ರಕೃತಿದ ಸೃಷ್ಟಿದ ನಾಗದೇವಿಯರನ್ನ ಪೂರ್ಣ ಅನುಗ್ರಹ ನಂಬಿ ಸಂಸಾರಗೂ ನಂಬಿ ಭಕ್ತರಿಗೆ ಅನುಗ್ರಹಿತ ಕುರ್ಲೆ ಮನದೆ ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸಡ ವಿಶೇಷವಾದ ಸೇವೆ ಮಲ್ತಂದು ಪ್ರಾರ್ಥನೆ ಮಲ್ತಂದು ವಾಸುಕಿ ನಾಗದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.
सहस्रवक्त्रं द्विसहस्रजीयं विषङ्गनेत्रं कपिलं शिखाढ्यं विशायुधं प्रज्वलदृष्टबाहु तन्नागराजं प्रणतोऽस्मि नित्यं वासुकी नागब्रह्माय नमः। अन्नपूर्णे सदापूर्णे शङ्करप्राणवल्लभे ज्ञानवैराग्यसिद्ध्यर्थं भिक्षां देहि च पार्वती अन्नपूर्णेश्वर्ये नमः। ಸುಶಾಂತರೇ ಸಂಕಲ್ಪಪೂರ್ವಕವಾದ ನಾಗದೇವರನ್ನ ಪ್ರತಿಷ್ಠಾಪನೆಲಾಗಾಯಿತು. ದೇವತಾ ಅನುಗ್ರಹಕ್ಕೋಸ್ಕರ ವರ್ಷಂ ಪ್ರತಿ ಶ್ರಾವಣ ಮಾಸದ ಪಂಚಮಿದ ಶುದ್ಧ ಸಮಯವು ನಾಗದೇವರಿಗೆ ತನುತಂಬಿನ ಸೇವೆಯನ್ನು ನಡಪಾವಂದು ಬರು ಅಂಚನೆ ಇಂಥ ದಿನಮಾನುಲ್ಲ ಮಲ್ತಿಂಚಿ ಸೇವೆನ ನಾಗದೇವರು ಬ್ರಹ್ಮದೇವರು ಸಂತೃಪ್ತಿಯಾದ ನಮಕೊರ್ನ ಸೇವೆನು ವಿಶೇಷವಾದ ಆಶ್ಲೇಷ ಬಲಿ ಸೇವೆಯನ್ನು ಮಲ್ತಿಂಚಿ ಸೇವೆನು ಸಂತೋಷಡು ನಾಗದೇವರು ಸ್ವೀಕಾರ ಮಲ್ತೊಂದು ಏರು ಮಾತ ನಾಗದೇವರನ್ನ ಹೊಂದಿ ಸೇವೆಗೆ ಕ್ಷೀರಗೊಂಡ ಪೇರದ ಅಭಿಷೇಕಗಳು ಕೂಡ ಪೇರು ಅಂಚನೆ ಬೊಂಡ ಮಾತ ಕನತ ಕೊಡ್ತೇವೆ ಅಕಲಕಲ ಭಕ್ತಿರು ಕೊರ್ನಂಚಿನ ಸೇವೆಯನ್ನು ಸ್ವೀಕಾರ ಮಾಡ್ಕೊಂಡು ಅವತ್ತಂದೆ ವಿಶೇಷವಾದ ಅನ್ನದಾನದ ಸಹಾಯ ಮಲ್ದಿರ ಅವತ್ತಂದೆ ವಿಶೇಷವಾದ ತಂಬಿಲಾರಾಧನೆ ಆಶ್ಲೇಷ ಪೂಜೆ ಮಾತ ಏನು ಕೊಡ್ತೇವೆ ಅಕಲ ಮಾತ ಇಷ್ಟಾರ್ಥ ನೆರವೇರು ಪರಿಪೂರ್ಣವಾದ ನಂಬಿನಾಗಿ ಇಂಬು ಬಂಡಿನ ಸತ್ಯನ ನಾಗಬ್ರಹ್ಮ ದೇವೆಲ್ಲ ಅಪ್ಪೆ ಅನ್ನಪೂರ್ಣೇಶ್ವರಲ್ಲ ಈ ಮನ್ನಡ ಸತ್ಯ ಮಲ್ದ ಕೊರಡು ಪರಿಪೂರ್ಣವಾದ ಏನು ಮಾತ ಸೇವೆಯನ್ನು ಕೊರಡು ಅಕಲಕಲ ಮನಸ್ಸದ ಇಷ್ಟಾರ್ಥನು ನೆರವೇರಡು ಕೊಡೋದು ಪ್ರಾರ್ಥನೆ ಮಲ್ದಿರ ಅವಿನ ಮಾತ ಆ ದೇವರ ಅನುಗ್ರಹ ಮತ್ತು ರಕ್ಷಣೆ ಮಾಡ್ಕೊಡು ಮುಖ್ಯತಃ ಜೀವಿತಡು ಮನುಷ್ಯಗೆ ನೋಡಿತ್ತಿನ ನಮಗೆ ಮಾತ ದೇವರ ನಟ್ಟನ್ನು ಬಂದು ಎಂಗ್ಲಿ ಬಂದು ಶರೀರಗೂ ಆರೋಗ್ಯ ಕೊರಲೆ ಮನಸ್ಸಿಗೆ ಶಾಂತಿನ ಕೊರಲೆ ಬೆಂಪುನ ಉದ್ಯೋಗಗಳು ವೃದ್ಧಿ ಮಾಡ್ಕೊಳ್ಳಿ ಕಲ್ಪನ ಜೋಕಲಿಗೆ ವಿದ್ಯೆ ಕೊರದು ಜ್ಞಾನಶಕ್ತಿಯನ್ನು ಕೊರದು ಸಂಸಾರಡು ಜೀವನಡು ರಕ್ಷಣೆ ಮಾಡ್ಕೊಳ್ಳಿ ಪಣಪುನ ಏಕಾಗ್ರತದ ಮನಸ್ಸಿಗೆ ನಮ್ಮ ಮಾತ ಸೇರೊಂದು ನಾಗದೇವರನ್ನ ಅಪ್ಪೆ ಅನ್ನಪೂರ್ಣೇಶ್ವರನ ಸನ್ನಿಧಾನದ ನಂತರ ಪ್ರಾರ್ಥನೆ ಈ ಮಣ್ಣಿಗೆ ಸಂಬಂಧಪಟ್ಟಿನ ಗ್ರಾಮದ ಸೋಮನಾಥೇಶ್ವರ ದೇವರೆಲ್ಲ ಈ ಮನ್ನದ ಆರಾಧ್ಯ ಶಕ್ತಿಯಾಯಿನ ನಾಗಬ್ರಹ್ಮ ಅಪ್ಪೆ ಅನ್ನಪೂರ್ಣೇಶ್ವರಿ ಶಕ್ತಿಲು ಮಾಯಿಡು ಒಂದು ಅನುಗ್ರಹದ ರಕ್ಷಣೆಯನ್ನು ನಮಗೆ ಮಾತ ಅನುಗ್ರಹಿಸಿಕೊಂಡೇ ಕೊಡದ ಪ್ರಸನ್ನ ಚಿತ್ತ ಪ್ರಸನ್ನ ಕಾಲ ಪ್ರಸನ್ನ ಮನಸ್ಸುಡು ಪ್ರಾರ್ಥನೆ ಮಂತೊಂದು ಏರ್ ಮಾತು ಸೇವೆಯನ್ನು ದರ ನಿಗಲಿಗಳ ಮನಸ್ಸದ ಸೇವೆ ಪ್ರಾರ್ಥನೆ ಎನ್ನುವುದು ಈ ಅಕ್ಷತೆ ಈ ಅರಿವನ್ನು ಕೊಟ್ಟೆ. ವಿಘ್ನೇಶ್ವರಾಯ ನಮಃ ಓಂ ಸ ಯಜ್ಞೇನಾಯ ದೇವಸ್ಥಾನಿ ಧರ್ಮಾಣಿ ಪ್ರಥಮಾನಿ ಆಸಂತೆ ಅನಾಕಂ ಮಹಿಮಾನ ಸಶಕಂತಾಯ ಪೂರ್ವೇ ಸಾಧ್ಯ ಸಂಸ್ಥೇವಾಹಿ ನಾಗಬ್ರಹ್ಮಾಯ ನಮಃ ಸಹಸ್ರವಕ್ತ್ರಂ ದ್ವಿಸಹಸ್ರಜಿಯಂ ವಿಷಂಗನೇತ್ರಂ ಕಪಿಲಂ ಶಿಖಾಢ್ಯಂ ವಿಶಾಯುಧಂ ಪ್ರಜ್ವಲದೃಷ್ಟಬಾಹು ತನ್ನಾಗರಾಜಂ ಪ್ರಣತೋऽಸ್ಮಿ ನಿತ್ಯಂ ವಾಸುಕಿ ನಾಗರಾಜಾಯ ನಮಃ ಅನ್ನಪೂರ್ಣೇ ಸದಾಪೂರ್ಣೇ ಶಂಕರಪ್ರಾಣವಲ್ಲಭೆ ಜ್ಞಾನವೈರಾಗ್ಯಸಿದ್ಧ್ಯರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತೀ ಅನ್ನಪೂರ್ಣೇಶ್ವರಿಯೇ ನಮಃ. ಮಾತೆಲ್ಲ ಮನಸ್ಸಿನ ಪ್ರಾರ್ಥನೆ ಮಾಡ್ಕೊಳ್ಳೆ ಏಕಾಗ್ರತದ ಮನಸ್ಸಿನ ಮೇಲೆ ಪ್ರತಿಯೊಂದು ದೇವರ ಕರ್ತವ್ಯಾನದ ಮಾತ ಗೋವಿಂದ ಪಾಡ್ಲೇನು ಮಾತೆಲ್ಲ ಬಂದಿರ ಗೋವಿಂದ ನಾಮ ಸ್ಮರಣೆ ದಾರಿ ಮಾಡಿಕೊಂಡ ಮನ ಬಿಚ್ಚಿದ ನಮ್ಮ ಗೋವಿಂದ ಮನಪುನ ಸ್ಮರಣೆ ಮಾಡಿಕೊಂಡ ನಮ್ಮ ಮನಸ್ಸು ಪುನಃ ಭಯ ಹೋಗುಣಿಗೆ ಪರಿಪೂರ್ಣವಾದ ದೇವರ ಅನುಗ್ರಹ ತಿಳ್ಕೊಂಡಿಗೆ ಪ್ರತಿಯೊಂದು ದೇವತಾ ಕರ್ತವ್ಯಾನದ ಗೋವಿಂದ ಸ್ಮರಣೆ ಮಾಡಿಕೊಂಡು ಪೆರಂಚೆ ಮಾತೆಲ್ಲ ಮನೋಡು ನಾಗಬ್ರಹ್ಮ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ.
Thank you.